ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಭರ್ಜರಿ ಜಯ ಗಳಿಸಿದೆ. ಇದಕ್ಕೆ ಕಾರ್ಯಕರ್ತರ ಪ್ರಯತ್ನ, ಜನರು ಬಿಜೆಪಿ ಮೇಲೆ ಇಟ್ಟಿರುವ ವಿಶ್ವಾಸ ಬಿಜೆಪಿ ಗೆಲುವಿಗೆ ಪ್ರಮುಖ ಕಾರಣ ಎಂದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದರು. ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಯಶಸ್ವಿಯಾಗಿ ಮುಗಿದ ಬಳಿಕ ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸಿದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಅವರನ್ನು ಪಕ್ಷದ ಕಾರ್ಯಕರ್ತರು, ಮುಖಂಡರು ಅದ್ದೂರಿಯಾಗಿ ಸ್ವಾಗತ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್, ಕಳೆದ 5 ವರ್ಷ ಪಾಲಿಕೆಯ ಅಧಿಕಾರದಲ್ಲಿ ಇದ್ದ ಕಾಂಗ್ರೆಸ್ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಜನರು ಕಾಂಗ್ರೆಸ್ ಆಡಳಿತದಿಂದ ರೋಸಿ ಹೋಗಿದ್ದರು. ಈ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ಅಭಿವೃದ್ಧಿಗೆ ಬಿಜೆಪಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಲಿದೆ. ಪ್ರಣಾಳಿಕೆಯಲ್ಲಿ ನೀಡಿದ ಎಲ್ಲ ಭರವಸೆಗಳನ್ನು ಈಡೇರಿಸಲಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಜನತೆಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಈ ಸಲ ಭಾರತೀಯ ಜನತಾ ಪಾರ್ಟಿ ಒಟ್ಟು ಮಹಾನಗರ ಪಾಲಿಕೆಯಲ್ಲಿ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿದೆ. ಈ ಸಲ ನಾನು ಮತ್ತು ಭರತ್ ಶೆಟ್ಟಿ ಅವರು ಚುನಾವಣೆ ಪೂರ್ವದಲ್ಲಿ ಒಂದು ಮಾತನ್ನು ಹೇಳಿದ್ವಿ. ಏನಂತ ಹೇಳಿದರೆ, ಬಹಳ ಘಟಾನುಘಟಿಗಳು ಸೋಲನ್ನು ಅಪ್ತಾರೆ ಮತ್ತು ಬಹಳ ಘಟಾನುಘಟಿಗಳು ಅವರ ಬೆವರು ಬಹಳಷ್ಟು ರೀತಿಯಲ್ಲಿ ಸುರಿಸಬೇಕಾದ ಪರಿಸ್ಥಿತಿ, ವಾತಾವರಣಗಳು ನಿರ್ಮಾಣ ಆಗ್ತದೆ ಅಂತ ಹೇಳುವಂಥ ಮಾತನ್ನು ನಾನು ಹೇಳಿದ್ದೆ. ಈ ಸಲ ಮತದಾರರು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳುವಂಥದ್ದು ಭಾಳ ದೊಡ್ಡ ರೀತಿಯ ತೀರ್ಮಾನ ಮಾಡಿದರು. ನಾನು ನಿಜಕ್ಕೂ ಹೇಳಬೇಕು ಅಂತ ಹೇಳಿದ್ರೆ, ರಾತ್ರಿ ಹಗಲು ದುಡಿದಂಥ ಕಾರ್ಯಕರ್ತರ ಬಂಧುಗಳು, ದೇವರುಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ ಇಟ್ಟು ವಿಶ್ವಾಸವನ್ನಿಟ್ಟು ಗೆಲ್ಲಿಸಿಕೊಟ್ಟಂಥ ಮತದಾರ ಬಂಧುಗಳಿಗೆ, ಮತದಾರ ದೇವರುಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೊಂದು, ನಮ್ಮ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸವನ್ನು, ಒಳ್ಳೆಯ ರೀತಿಯ ಆಡಳಿತವನ್ನು ಕೊಟ್ಟು ಭಾಳ ಯಶಸ್ಸಿನಲ್ಲಿ ಕೊಂಡೋಗಿ ಮುಂದಿನ 5 ವರ್ಷಗಳು ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ ಒಳ್ಳೆಯ ಆಡಳಿತ ಕೊಟ್ಟಿದ್ದೀರಿ ಅಂತ ಹೇಳುವಂಥ ಪ್ರಶಂಸೆಯನ್ನು ಪಡ್ಕೊಳ್ತೀವಿ. ಅದಕ್ಕಾಗಿ ಭರತ್ ಶೆಟ್ಟಿಯವರಾಗಿರ್ಬೋದು, ನಾನಾಗಿರ್ಬೋದು ಭಾಳ ಒಳ್ಳೆಯ ರೀತಿಯಲ್ಲಿ ಇದನ್ನು ನಡೆದುಕೊಳ್ಳುವಂಥ ದೃಷ್ಟಿಯಲ್ಲಿ ನಮ್ಮ ಜವಾಬ್ದಾರಿ ಮೇಲಿದೆ. ಅದನ್ನು ಯಶಸ್ಸಿನಲ್ಲಿ ನಾವು ಮಾಡ್ತೇವೆ. ಒಟ್ಟು ಜನರಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಂಥ ಕಾಂಗ್ರೆಸ್ ಬೇಡ ಅಂತ ಹೇಳುವಂಥ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ನೀವು ಹೇಳ್ತೇವೆ, ಇವತ್ತು ನಾನು ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದರೆ, ಅದೆಷ್ಟೋ ಕಾಂಗ್ರೆಸ್ನ ಪ್ರಮುಖ ಅಭ್ಯರ್ಥಿಗಳು ಕಣದಲ್ಲಿ ಗೆದ್ದು ಸ್ವಲ್ಪ ಗೆದ್ದಿರಬಹುದು ಸ್ವಲ್ಪ ಅಂತರದಲ್ಲಿ, ಆದರೆ ಅವರು ಗೆದ್ದಂಥದ್ದು, ಅವರಿಗೆ ಗೆಲ್ಲಿಸಿದಂಥದ್ದು ಕಾಂಗ್ರೆಸ್ ಪಕ್ಷ ಅಲ್ಲ, ಅವರ ಪಕ್ಷ ಈ ಸಲ ಮಾಡಿದಂಥ ರಿಸರ್ವೇಷನ್ ಅವರಿಗೆ ಗೆಲ್ಲಿಸಿಕೊಟ್ಟದು. ಅಲ್ಲಿಯೂ ಕೂಡ ನಮ್ಮ ಹೊಸ ಮುಖಗಳು ಬಂದಿದ್ದರಲ್ಲಿ ಅದು ಕೂಡ ನಾವು ಅಭೂತಪೂರ್ವವಾಗಿ ಗೆಲ್ಲುವಂಥ ವಾತಾವರಣಗಳು ಇತ್ತು. ಆದರೆ ಒಟ್ಟು ಕೆಲವೇ ಸೀಟುಗಳನ್ನು ಕಡ್ಕೊಂಡಿರ್ಬೋದು. ನನಗೆ ಕಾಣ್ತದೆ ಹತ್ತಿರ 38ರಲ್ಲಿ 24-25 ಕ್ಷೇತ್ರ ಮಂಗಳೂರು ದಕ್ಷಿಣದಲ್ಲಿ, ಅದೇ ರೀತಿಯಲ್ಲಿ ಒಂದು 14-15 ಕ್ಷೇತ್ರ ಉತ್ತರ ಕ್ಷೇತ್ರದಲ್ಲಿ ಸೇರಿಸ್ಕೊಂಡು 39-40 ಕ್ಷೇತ್ರಗಳನ್ನು ಗೆಲ್ಲುವಂಥ ವಾತಾವರಣಗಳು ಮಂಗಳೂರಿನ ಜನತೆ ಕೊಟ್ಟಿದೆ. ಹಾಗಾಗಿ ಆ ಜನತೆಗೆ ಮತ್ತು ಎಲ್ಲ ಸಕಲ ದೈವಗಳಿಗೆ ಎಲ್ಲರಿಗೂ ನಾನು ವಂದನೆಯನ್ನು ಮಾಡ್ತೇನೆ. ಹಗಲು ഇരുಳು ನಮಗೆ ಸಿಕ್ಕಂಥ ಸಮಯಗಳು 8ರಿಂದ 10 ದಿವಸಗಳು. ಆ ಸಿಕ್ಕಂಥ ಸಮಯದಲ್ಲಿ ಆ ಬಿಸಿಲಿನಲ್ಲಿ, ಉರಿ ಬಿಸಿಲಿನಲ್ಲಿ ಮನೆಗಳಿಗೆ ಹೋಗಿ ಮತವನ್ನು ಪರಿವರ್ತನೆ ಮಾಡಿದಂಥ ಕಾರ್ಯಕರ್ತ ದೇವರುಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಜಿಲ್ಲಾಡಳಿತಕ್ಕೆ ನಮ್ಮ ಕಳೆದ 3 ತಿಂಗಳಿಂದ ನಮ್ಮ ನಗರಕ್ಕೆ 125 ಕೋಟಿ ಅಂತ ದೊಡ್ಡ ಮೊತ್ತವನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳಿಗೆ, ನಮ್ಮ ರಾಜ್ಯಾಧ್ಯಕ್ಷರಾದ ತವರೂರು ನಳಿನ್ ಕುಮಾರ್ ಕಟೀಲ್ರವರ ಪರಿಶ್ರಮದಿಂದ ಇದೆಲ್ಲವೂ ಗೆಲುವು ಸಾಧನೆ ಆಗಿದೆ, ಗೆಲುವು ಸಾಧಿಸಿದೆ ಅಂತ ಹೇಳುವಂಥದ್ದು ಹೇಳ್ತೇನೆ. ಮತ್ತು ಕೊನೆಯದಾಗಿ ಭಾಳ ದೊಡ್ಡ ರೀತಿಯ ನಮಗೆ ಸಹಕಾರವನ್ನು ಕೊಟ್ಟಂಥ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣ ಮಾಧ್ಯಮದ ಎಲ್ಲ ಬಂಧುಗಳಿಗೂ ಕೂಡ ನನ್ನ ಧನ್ಯವಾದ ಮತ್ತು ಅಭಿನಂದನೆಗಳು. ನೋಡಿ, ಈ ಒಂದು ವೇದವ್ಯಾಸ್ ಕಾಮತ್ತು ಮತ್ತು ಇನ್ನೊಬ್ಬರು ಅಂತ ಹೇಳುವಂಥದ್ದು ನಾನು ಹೇಳ್ತಾ ಇಲ್ಲ. ಜನರಿಗೆ ನಾನು ಒಂದು ಮಾತನ್ನು ಹೇಳಿದೆ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಗಳು ಹೊಸ ಮುಖಗಳು. ನಮಗೆ ಕೇವಲ 38 ವಾರ್ಡ್ಗಳಲ್ಲಿ 3 ಕ್ಷೇತ್ರಗಳು ಮಾತ್ರ, 3 ವಾರ್ಡ್ಗಳು ಮಾತ್ರ ಆ ವಾರ್ಡಿನಲ್ಲಿ ಸೇಮ್ ರಿಸರ್ವೇಷನ್ ಬಂದದ್ದು. ಬೇರೆ ಉಳಿದಂಥ 35 ವಾರ್ಡ್ಗಳಲ್ಲಿ 35 ಜನ ಹೊಸ ಮುಖಗಳು. ಅದನ್ನು ಕೂಡ ನಾವು ಜನರಲ್ಲಿ ಬಿಟ್ಟಾಗ ಜನರು ಒಂದು ಪ್ರಶ್ನೆಯನ್ನು ಕೇಳಿದರು. ಕಾಂಗ್ರೆಸ್ನಲ್ಲಿ 20ರಿಂದ 24 ಅನುಭವಿ ಕಾರ್ಪೊರೇಟರ್ಗಳು ಕಣದಲ್ಲಿದ್ದಾರೆ, ನಿಮ್ಮ ಹೊಸ ಮುಖಗಳು ಗೆಲುವನ್ನು ಸಾಧಿಸಿದ್ದಾರೆ. ಅದಕ್ಕಾಗಿ ನಾನು ಜನರ ಹತ್ರ ಒಂದು ಬೇಡಿಕೆಯನ್ನು ಕೊಟ್ಟಿದ್ದೆ, ಜನರ ಹತ್ರ ಒಂದು ಮನವಿಯನ್ನು ಮಾಡಿದ್ದೆ. ನೀವು ವ್ಯಕ್ತಿಗಳ ಮುಖವನ್ನು ನೋಡಬೇಡಿ, ಕಾಂಗ್ರೆಸ್ ಪಕ್ಷವನ್ನು ನೋಡಬೇಡಿ, ಭಾರತೀಯ ಜನತಾ ಪಾರ್ಟಿಯ ಪಕ್ಷವನ್ನು ನೋಡಿ, ವೇದವ್ಯಾಸ್ ಕಾಮತ್ರ ಮುಖವನ್ನು ನೋಡಿ, ನಳಿನ್ ಕುಮಾರ್ ಕಟೀಲ್ ಅವರ ಮುಖವನ್ನು ನೋಡಿ, ಜಿಲ್ಲಾಧ್ಯಕ್ಷರ ಮುಖವನ್ನು ನೋಡಿ, ಮೋದಿಯವರ ಮುಖವನ್ನು ನೋಡಿ, ಯಡಿಯೂರಪ್ಪರ ಮುಖವನ್ನು ನೋಡಿ, ಒಂದು ಅವಕಾಶ ನನಗೆ ಕೊಡಿ ಅಂಥೇಳಿ ನಾನು ಕೈ ಚಾಚಿ, ನಾನು ಕೈ ಜೋಡಿಸಿ ಶಿರವಾಗಿ ನಾನು ಮಂಗಳೂರಿನ ಜನತೆಗೆ ಮಾಧ್ಯಮದ ಮುಖಾಂತರ ಮತವನ್ನು ಯಾಚನೆ ಮಾಡಿದ್ದೆ. ಅದು ಅವರು ನಮ್ಮನ ಮೇಲೆ ಇಟ್ಟಿದ್ದಂಥ ನಂಬಿಕೆ ಇಟ್ಟಿದ್ದಾರೆ. ವೇದವ್ಯಾಸ್ ಕಾಮತ್ರಿಗೆ ಒಂದು ಸಲ ಅವಕಾಶ ಕೊಡಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಮಾಡಿದರು. ಆ ಚಿಂತನೆಗೆ ನಾನು ನಮೋ ನಮೋ ಅಂತ ಹೇಳ್ತೇನೆ.